ಸಂಬಂಧಿತರಾದ ದೇವರ ಪ್ರಾರ್ಥನೆ ಮೂಲಕ ವರ್ಷಂ ಪ್ರತಿ ಪ್ರಕಾರವಾದ ಈ ವರ್ಷದ ಕೋಡೆದ ಆ ಬುಲ್ಪುದ ಕುರಿತು ಮಾತ ಭಕ್ತನಂತಿನ ವಿಘ್ನ ನಿವಾರಣೆಗೋಸ್ಕರವಾದ ಅಷ್ಟದ್ರವ್ಯ ಮಹಾಗಣಪತಿ ಹೋಮನ ಆ ಮಹಾಗಣಪತಿ ದೇವರಿಗೆ ಸಮರ್ಪಣೆ ಮಾಡುತ್ತದೆ. ಮಾತ ನಮ್ಮ ಶಾರದಾ ಮಹೋತ್ಸವ ನಿರ್ವಿಘ್ನತಾವನ್ನು ನಡೆಸಿಕೊಡಬಹುದು ಅಂತ ಪ್ರಾರ್ಥನೆ ಮಾಡುವುದತ್ತ ವಿಶೇಷವಾದ ಜಮದಗ್ನಿ ಘಟಕಗಳು ನಿರ್ಮಾಣದಂತಿನ ಆ ಅಶ್ವತ್ಥ ವೃಕ್ಷದ ಆ ಒಂದು ಕಟ್ಟೆಯ ಶುದ್ಧಿಗೋಸ್ಕರವಾದ ದರ್ಭದ ಬಲ್ಲ ನೂಲು ಮಾಟ ಕಟ್ಟದು ಆ ಕಟ್ಟೆಲ್ಲ ಶುದ್ಧ ಮಾಡ್ತದ್ದು ಕೋಣದ ಆ ಮೈಯದ ಹೊತ್ತು ಒದಗುಣಂತಿನ ಗೋಧೂಳಿ ಲಗ್ನ ಮುಹೂರ್ತ 5-12 ಮುಹೂರ್ತಗಳು ಮೃಣ್ಮಯವಾಯನಂತಿನ ಭವ್ಯವಾಯನಂತಿನ ಶಾರದಾ ದೇವಿನ ಆ ಮೂರ್ತಿನು ಪ್ರಾಣ ಪ್ರತಿಷ್ಠಾಪನೆ ಮತ್ತೊಂದು ಕೋಡೆಯಿತು. ಈ ಹೊತ್ತು ಮುತ್ತ ವಿಶೇಷವಾಯನಂತಿನ ನಾನಾ ಅಲಂಕಾರ ಸಂಬಂಧಿತವಾದ ನಾನಾ ನೈವೇದ್ಯ ಸಮರ್ಪಣೆ ಅಂಚನೆ ನೃತ್ಯ ಗೀತ ವಾದ್ಯ ಭಜನೆ ಇತ್ಯಾದಿ ಅನೇಕ ವಿಧವಾದಂತಹ ಉಪಕಾರಗಳು ದೇವಿನ ಅಕ್ಷರ ಮಂತ್ರ ಕಂಡು ಆ ಸರಸ್ವತಿನ ಸ್ವರೂಪ ಪಂಡಿನ ಗುಪ್ತವಾಯನಂತಿನ ಸ್ವರೂಪ ಅಂತ ಪಂಡ ದೇವಿ ಮಹಾತ್ಮೆ ಕಥಕನಮ ತೂವಳಿ ಆ ಸಪ್ತಶತಿನ 700 ಶ್ಲೋಕನ 3 ವಿಭಾಗ ಮಂತದ್ದು ಪ್ರಥಮ ಮಧ್ಯಮ ಉತ್ತಮ ಚರಿತ್ರೆ ಎಂದು ಮಂತದ್ದು ಆ ಮುಂಜೇ ಅಧ್ಯಾಯದ ಮಹಾಕಾಳಿಗೆ ಕುರಿತು ಒಕ್ಕ ಮೂಜಿ ಅಧ್ಯಾಯನ ಮಹಾಲಕ್ಷ್ಮಿಗೆ ಕುರಿತು ಒಕ್ಕ ವರ್ಮ ಅಧ್ಯಾಯನ ಮಹಾಸರಸ್ವತಿ ಪುರಾಣ ಶಾಸ್ತ್ರಜ್ಞರು ಮಾರ್ಕಂಡೇಯ ಮುನಿಗಳು ಪಟ್ಟದು ಕೊಡ್ತೇವೆ. ಆ ವರ್ಮ ಅಧ್ಯಾಯದ ಮಲ್ಲ ಮಲ್ಲ ಅಸುರನಗಳ ಸಂಹಾರ ಸರಸ್ವತಿ ರೂಪಡೆದ ದೇವಿ ಮಕ್ಕಳಿಂದ ಐದು ಉಪಾದ ಕೊಟ್ಟೇವೆ ಅಂಡ ಐತ ಗುಪ್ತವಾಯಿನಂತಿನ ವಿಷಯ ಎಂತಿನ ಕಂಡ ನಮ್ಮ ಖಡ್ಗ ಪತೊಂದು ಈ ರೋಗ ದಾದ ಮಂತೆಲ್ಲ ಸಾಧ್ಯ ಐತಿ ವಿದ್ಯೆಯ ಪತೊಂದು ಏಕವಲ್ಲ ಅಸುರನಗಳೆಲ್ಲ ನಾಶ ಮಂತದ್ದು ಧರ್ಮನ ನೆಲೆಕೊಡಿ ಅಂತಂದಿನ ಒಂದು ಗೌಪ್ಯವಾದಂತಹ ವಿಷಯ ಮಾರ್ಕಂಡೇಯ ಮುನಿ ಕೇಳಿದ್ದು ಆ ವ್ಯಕ್ತವಾದ ಉತ್ಪಾದ ಕೊಡ್ತೇವೆ. ಅಂಚಿನ ಮಹಾ ಸರಸ್ವತಿನ ರೂಪನೇ ಈ ಶಾರದಾ ದೇವಿ. ಆ ಸಪ್ತಮಿಗೆ ಮೂಲಾ ನಕ್ಷತ್ರಕ್ಕೆ ಆವಾಹನೆ ಬಂದದ್ದು ನಮ್ಮ ಶ್ರವಣ ನಕ್ಷತ್ರಕ್ಕೆ ವಿಸರ್ಜನೆ ಮಾಡಿಕೊಡುವುದು ಬಂದು ಆ ಶಾಸ್ತ್ರಜ್ಞರ ಪಂಡಿತರು ಅದ ಪ್ರಕಾರವಾದ ಅನೇಕ ವರ್ಷಗಳು ನಮ್ಮ ಸಪ್ತಸ್ವರ ಶಾರದಾ ಸಮಿತಿಯನ್ನು ನಿರ್ಮಾಣ ಹೊಂದದ್ದು ಸಂಸ್ಥಾಪಕ ಅಧ್ಯಕ್ಷರ ಸಹಿತವಾದ ಅನೇಕ ಅಧ್ಯಕ್ಷರನ್ನ ಹೊತ್ತದ್ದು ವಿಶೇಷವಾಯನಂತಿನ ಅಪ್ಪನ ಭವ್ಯವಾಯನಂತಿನ ಮೂರ್ತಿನ ಪ್ರತಿಷ್ಠಾಪನೆ ಹೊಂದದ್ದು ಆ ಮೂರ್ತಿಗೆ ಬೋಡಿತಂತಿನ ಜ್ಞಾನಾವಾಹನಾದಿ ಕಲ್ಪೋಕ್ತ ಷೋಡಶೋಪಚಾರ ಅಂತೆಯೇ ಮಾತ ಸರಸ್ವತಿ ರೂಪಡಿಕೊಂಡಂತಿನ ವಿದ್ಯೆಯ ಮಾತ ಪ್ರದರ್ಶನ ರೂಪವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಇತ್ಯಾದಿ ಅಕ್ಷರಾಭ್ಯಾಸ ಅನ್ನಪ್ರಸಾದ ಇತ್ಯಾದಿ ಅನೇಕ ಸೇವೆಲ್ಲ ಆ ಭಕ್ತರಿಗೆ ಸಮರ್ಪಣೆ ಮಾಡುತ್ತಿರುವಂತ ವಿಶೇಷವಾದ ಒಂಜಿ ಸಮಿತಿ ಅವಳು ಒಂಜಿ ಕ್ಷೇತ್ರ ಅವಳು ನಿತ್ಯ ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳಗೋದು ಬರಬಹುದು ದಾಂಡ 5 ಕಾರ್ಯ ನಿರಂತರವಾದ ನಡ್ಕೊಡಿಗೆ ತಂತ್ರಶಾಸ್ತ್ರ ಪಂಡಿತರು ಆಮನ ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನತು ಕ್ಷೇತ್ರ ವೃದ್ಧಿಸ್ತು ಪಂಚದ ಈ 5 ಕೆಲಸ ಒಂದು ಕ್ಷೇತ್ರಗಳು ಭಜನಾ ಮಂದಿರಗಳು ಇಂಚಿನ ಉತ್ಸವ ನಡೆತಡು ಅಂದಾಗ ಖಂಡಿತವಾದ ದಿನೇ ದಿನೇ ಆ ಕ್ಷೇತ್ರ ವೃದ್ಧಿ ಆಗಲು ಸಾಧ್ಯ ಆಗಬಹುದು. ಇಂಚಿನ ಅಂದ್ರಿಂದ ಸ್ವಲ್ಪ ನಿರಂತರ ತಪಸ್ಸು ಮಾಡ್ಕೊಡು ಅಂಚನೆ ನಿಯಮದ ಜೀವನ ಬರಡು ಅಂಚನೆ ಕಾಲ ಕಾಲಕ್ಕೆ ಉತ್ಸವಾದಿನ ಮಾಡ್ಕೊಡು ಅಂಚನೆ ಅನ್ನದಾನ ನಿರಂತರವಾದ ಮಂತಾಂಗ ಆ ನಮ್ಮ ಆರಂಭವಂತಿನ ಕೆಲಸ ಸೂರ್ಯಚಂದ್ರ ಕಾಲ ಮುಟ್ಟಲ್ಲ ನಿರಂತರವಾಗಿ ನಡೆಸುವುದು ಇಂಚಿನ ಉದ್ದೇಶದ ಜೀವನ ನಮ್ಮ ಆಮೇಲೆ ಈ ಮುಟ್ಟಲ್ಲ ಅನ್ನದಾನ ವಿದ್ಯಾ ಅಕ್ಷರಾಭ್ಯಾಸ ವಿದ್ಯಾದಾನ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಅನೇಕ ಆ ವಿಶೇಷ ಸೇವೆಯನ್ನು ಮಾತ್ರ ಸಮರ್ಪಣೆ ಮಾಡುತ್ತಿಲ್ಲ. ಈ ವರ್ಷದ ಅಂಚನೆ ನಮ್ಮ ಕೈಟ್ ವಿಶೇಷವಾದ ಸೇವೆ ಮಾತ್ರ ತೊಂದರೆ ಅಂಚಾಣಕ ಮಂದಿರಂಚಿನ ಶಾರದಾ ಪೂಜೆ ಅನೇಕ ತರವಾದ ವಿಚಾರಬೇಕು ಈ ಮಾತ ಶಾರದಾ ದೇವಿ ಅಪ್ಪೆ ಎಂತ ಮಾತರಿಗಳ ಕ್ಷಣ ಪರಿಹಾರ ಕೊಟ್ಟು ಸಂರಕ್ಷಣೆ ಮಾಡ್ತೀರ ದಯಪಂಡ ನಮ್ಮ ಸಪ್ತಶತಿ ದೇವಿ ಮಹಾತ್ಮ್ಯ ಉಂಡ ಮಹಾ ಅಸುರನಗಳು ಮಾತ್ರ ಬರ್ತದೆ ರಕ್ತ ಬೀಜೆ ಪಡ್ಕೊಂಡು ಅಸುರ ಬರ್ತದೆ ಆಯನ ಒಂದೊಂದು ಕೊಟ್ಟು ಭೂಮಿಗೆ ಬೋರ್ಣ ಆಯನಂತನೇ ಅಸುರನಗಳು ಮಾತ್ರ ಕೊಟ್ಟೊಂದಿದ್ದೇನೆ ಅಂಚನೆ ಒಂದು ಅಸುರನಲ್ಲ ಕ್ಷಣ ಮಾತ್ರ ಅಪ್ಪೆ ನಿವಾರಣೆ ಮಾಡ್ತದೆ ನಾಶ ಮಾಡ್ತದೆ ಭಕ್ತರ ನಮಗೆ ಮಾತ್ರ ಅನುಗ್ರಹ ಕೊಡ್ತೇವೆ ದಾರಿಗೆ ಪಂಡ ಮಾತ್ರ ಜನಗಳು ನಡಕೊಡು ಧರ್ಮ ವೈಷ ಮಾತ್ರ ದೇಶಕ್ಕೆ ಸಮೀಕ್ಷೆ ಹಾಕಲು ಕಾಲಕಾಲಕ್ಕೆ ವರ್ಷ ಹಾಕಲು ಕಾಲಕಾಲಕ್ಕೆ ವಾತಾವರಣ ಕೊಡುತ್ತಿದ್ದ ಬದಲಾವಣೆ ಹಾಕಲು ಕಂಡುಕೊಂಡ ವಿಷಯಕ್ಕೋಸ್ಕರ ಮಾತ್ರ ಅಪ್ಪೆ ಅನೇಕ ಅವತಾರ ಪಡೆಯುತ್ತದೆ. ಶಾರದಾ ಸ್ವರೂಪ ಅಂತ ಕಂಡಿದ್ದ ಮಾತನ್ನೆಲ್ಲ ಬುದ್ಧಿಯನ್ನು ಕೊಡುತ್ತಿದ್ದ ಸುಜ್ಞಾನನು ಸನ್ಮಾರ್ಗ ಕೊಡ್ಕೊಂಡಿದ್ದ ಒಂದು ಮಹಾ ಸ್ವರೂಪ ಅನೇಕ ವರ್ಷಗಳ ಆರಾಧನೆ ಇಲ್ಲ ನನ್ನ ಸಾವಿರ ವರ್ಷದ ಇಂಚನೇ ಅಕ್ಕ ನಮ್ಮ ಕಡೆ ನರಪಾವನ್ನು ಪಡೆದು ವಿಶೇಷವಾದಂತೆ ಮಾತ್ರ ಆ ವಸ್ತ್ರದಾನ ವೀಣಾದಾನ ಸ್ವರ್ಣಾಭರಣ ದಾನ
ಪುಷ್ಪದಾನ ಇತ್ಯಾದಿ ಮಾತ್ರ ಅನೇಕ ಸೇವಾ ರೂಪದ ಸತ್ಕಾರ್ಯಗಳನ್ನು ದಾನ ಮಾಡಿದ್ದೇವೆ. ಅಖಿಲಗಳ ಅಖಿಲಾತ್ಮಕ ಜೀವನ ಆಡಳಿತ ಸಮಿತಿ ಮಾತ ಸೇರಿದಂಚಿನ ಪ್ರತಿ ಒಂದು ಸದಸ್ಯಗಳ ಉತ್ಸವ ಸಮಿತಿ ಇತ್ಯಾದಿ ಮಾತ ಹಿಂದೂ ಪರಿಷತ್ ಇತ್ಯಾದಿ ಮಾತ ವ್ಯಕ್ತಿಗಳ ಗೋಡಿತಂಚಿನ ಸರ್ವ ಸಮೃದ್ಧಿ ಅಖಿಲಾತ್ಮಕ ಜೀವನ ಗೋಡಿತಂಚಿನ ಕಾಲ ಕಾಲದ ಮಂಗಲ ಕಾರ್ಯ ಸತ್ಪುತ್ರ ಸಂತಾನ ಆ ಪುಟ್ಟನಂಚಿನ ಜೋಗುಲು ಮಾತ ಎಟ್ಟೆ ವಿದ್ಯಾವಂತರಾದ ಶಾರದಾ ವಿಗ್ರಹಗಳು ಆಯುಷ್ಯವಂತರಾದ ಆರೋಗ್ಯವಂತರಾದ ಈ ಕ್ಷೇತ್ರಗಳ ಮತ್ತು ಸೇವೆಯನ್ನು ಪಡೆದಿನ ಯೋಗನ್ನ ಭಾಗ್ಯಲ್ಲ ಈ ಶಾರದಾ ಮಹೋತ್ಸವ ನನಾದ ಎಟ್ಟೆ ವಿಜೃಂಭಣೆಯ ಪಾವನಿಸಿದ ಯೋಗನ್ನ ಭಾಗ್ಯಲ್ಲ ಅನೇಕ ಜೋಗುಲು ಮಾತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆ ಸೇವಾ ರೂಪದ ಸಮರ್ಪಣೆ ಮಾಡಿದ್ದಾರೆ. ತಿನಿ ನಲ್ಲಿಗೆ ವಿಶೇಷವಾದ ಅಪ್ಪನ ಮಾರಣದ ಹೊರತುಗೂ ಹಿರಿಯ ಪುರಾಣ ಪಂಪಣದ ತುಳುನಾಡದ ಒಂದು ವಿಶೇಷ ಮಹತ್ವ ಅಂಚಿನ ಒಂದು ಮಹತ್ವಲ್ಲ ಅಪ್ಪನೆದುರು ಮಾತ ಆ ಸೇವಾ ರೂಪಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅಚಾನಕ ನನ್ನ ಈ ಭವ್ಯ ಮೆರವಣಿಗೆಗಳು ಆ ಅಪ್ಪೆ ಕೊಡುದು ಜಲಸ್ತಂಭನ ಕಾಲದ ಅನೇಕ ಪರವಾಗಿನ ಸೇವಾ ರೂಪಗಳು ಆ ಸಿಂಗಾರ ಮೇಲೆ ಇತ್ಯಾದಿ ಮಾತ ಆ ಚಂಡವಾದನ ಇತ್ಯಾದಿ ಅನೇಕ ವಿಧವಾದ ವಾದ್ಯ ಘೋಷಗಳು ಅಪ್ಪೆಯ ಕೊಡುದು ನಮ್ಮ ಜಲಸ್ತಂಭನ ಮಾಡ್ಕೊಂಡ ಕೊಟ್ಟು ಅನೇಕ ಸದ್ಭಕ್ತಿಯ ಮಾತ ಅಕಲಗಳ ಸೇವಾ ರೂಪಗಳ ಮಾತ ಸಮರ್ಪಣೆ ಮಾಡಿದ್ದಾರೆ. ಅಂದರೆ ಮಾತ ಸೇವಾದಾಯಕರ ಆ ಶಾರದಾ ಸಮಿತಿಯ ಪ್ರತ್ಯಕ್ಷವಾದ ಪರೋಕ್ಷವಾದ ಮಾತ ವಿಧವಾಗಿನ ಸೇವೆಗೊಂಡಿನ ಪ್ರತಿಯೊಂದು ಸದ್ಭಕ್ತಿಯಲ್ಲ ಅಕಲಗಳ ಜೀವನ ನಾನಾದ ಸಮೃದ್ಧಿ ಹೊಡಿತನ ಮಾತ ಹೊಡಿತನಕ್ಕೆ ಬರೋದು ಅನುಭವಿಕೊಂಡು ಸುಖಮಯವಾದ ಜೀವನವನ್ನು ಪಡೆದ ಯೋಗನ ಭಾಗ್ಯಲ್ಲ. ಅಂತಾನೆ ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷತ ಅಪಮೃತ್ಯು ಭಯ ಶೋಕ ಮನಸ್ತಾಪಾದಿ ಅಷ್ಟವಿಧ ದೌರ್ಭಾಗ್ಯನ್ನ ನಿವಾರಣೆ ಮಾಡಿಕೊಂಡು ಶ್ರೀ ಯಶೋ ಗೌರಿದ್ಯಾ ವಿನಯೋ ಭೋಗತ್ರ ಆಯುಷ್ಯ ಆರೋಗ್ಯವನ್ನು ಪಡೆದ ಅಷ್ಟವಿಧ ಸೌಭಾಗ್ಯ ಅನುಗ್ರಹ ಮಾಡಿಕೊಂಡು ಮಹಾಕಾಳಿಯು ಪಡೆದ ನಮಗೆ ಬೋಡಿದ ಸಂರಕ್ಷಣೆಯನ್ನು ಮಹಾಲಕ್ಷ್ಮಿಯು ಪಡೆದ ನಮಗೆ ಬೋಡಿದ ಸಮೃದ್ಧಿ ಮಹಾಸರಸ್ವತಿಯು ಪಡೆದದು ಸದ್ಬುದ್ಧಿ ಸನ್ಮಾರ್ಗನು ಈ ಒಣಾಟದ ಈ ಸಪ್ತಸ್ವರದ ಮಣ್ಣಲು ಪುಟ್ಟನಂಜನ ಜೋಗುಲು ಮಾತ ಎಟ್ಟ ರೀತಿಯ ವಿದ್ಯಾವಂತರಾದ ಆಯುಷ್ಯವಂತರ ಜೀವನ ಪಡೆದ ಯೋಗನ ಭಾಗ್ಯಲ್ಲ. ಅಂಚನೆ ಈ ಭಾರತದ ಶಿಖರದ ಕಾಶ್ಮೀರದ ಸರಸ್ವತಿ ದೇವಿ ಮೆರೆದುಪ್ಪೇರು ಅಂಚನೆ ಈ ಮಣ್ಣದ ಶಿಖರ ಪ್ರಾಯವಾದ ಸರಸ್ವತಿ ದೇವಿಗಳ ಮೆರೆದುಪ್ಪೇರು ಅಂಚಾನಗ ಆ ಒಂದು ಸರಸ್ವತಿನ ಶಾರದನ ಅನುಗ್ರಹದಾವದ ಇಡೀ ದೇಶಕ್ಕೆ ಸನ್ಮಂಗಲನ್ನು ಶಾರದಾ ದೇವಿ ಅನುಗ್ರಹ ಮಾಡಿಕೊಡುದು. ಇದಕ್ಕೆ ಸೇರಿದಂತೆ ಪ್ರತಿಯೊಂದು ಸದಸ್ಯರಿಗೆಲ್ಲ ಗೋಡಿತಲಕ ಅನುಭವಿಕೊಂಡು ಜೀವನ ಪಡೆದ ಯೋಗನ ಭಾಗ್ಯಲ್ಲ. ನನಾದ ವಿಜೃಂಭಣೆ ಶಾರದಾ ಮಹೋತ್ಸವ ನಡಪಾಡುವ ಯೋಗನ ಭಾಗ್ಯಲ್ಲ. ಈ ಶಾರದಾ ಬಿಂಬನ ಜಲಸ್ತಂಭನ ಅನುಪೂರ್ಣ ಮುಟ್ಟಲ್ಲ ವಾ ವಿಘ್ನರು ವರ್ಷದಾವದು ಜನಕ್ರಿಯದಾವದು ವಾ ಒಂಜಿ ಪಂಚಭೂತರದ್ದು ವಿಘ್ನರು ಬರಂತೆ ಹೊರಳು ದೇವಿಯನ್ನು ಜಲಸ್ತಂಭನ ಅನುಪೂರ್ಣ ಯೋಗನ ಭಾಗ್ಯಲ್ಲ. ನನ್ನ ವರ್ಷ ಇದೋಪರಿ ಎಟ್ಟೆ ರೀತಿಯ ವಿಜೃಂಭಣೆ ಸೇವೆ ಬಂದದ್ದು ಅಪ್ಪೆನ ಪರಮ ಪಾವನದ ಪ್ರಸಾದದ ಸ್ವೀಕಾರವಂತನ ಯೋಗನ ಭಾಗ್ಯಲ್ಲ. ಮುಲ್ಪ ಅಕ್ಷರಾಭ್ಯಾಸವಂತನ ಜೋಗುಲು ಮಾತ ಎಟ್ಟೆ ವಿದ್ಯಾವಂತರಾದ ಈ ಲೋಕಡೆ ಯಶಸ್ವಿ ಪುರುಷರಾದ ಜೀವನವಂತನ ಯೋಗನ ಭಾಗ್ಯಲ್ಲ. ಅಂದರೆ ಸಾಂಗೋಪಾಂಗ ಶಾರದಾ ಮಹೋತ್ಸವದ ಸಂಪೂರ್ಣ ಫಲದ್ದಾವರ ಮಾದರಿಗಳ ಸನ್ಮಾರ್ಗನು ಸನ್ಮಂಗಲನ್ನು ಪ್ರಾಪ್ತಿ ಮಾಡಿಕೊಟ್ಟಂತಿನ ಭೂಭಾರತ ಪುಣ್ಯಕೀರ್ತಿ ಸಪರಿವಾರನಾದಂತಿನ ಶಾರದಾ ದೇವಿಗೆ ಸೇರಿದ ನಮ್ಮ ಗ್ರಾಮದ ಸಮಸ್ತ ಸತ್ಯೋಲ್ಲ ದೇವರಿಗಳ ನಮ್ಮ ಗುರಿಯರಿಗಳ ಸೇರಿದ ಪಡೆದು ನಮ್ಮ ಮಾತು ಸೇರಲು ಭಕ್ತಿ ಶ್ರದ್ಧಾ ಸಂಬಂಧಿತರಾದ ದೇವತಾ ಪ್ರಾರ್ಥನೆ ಸ್ತುತಾ ಸಂಪೂಜಿತಾ ಪುಷ್ಪೈ ಗಂಧರೂಪಾದಿವಿಸ್ತತಾ ದದಾದಿವಿತ್ತಂ ಪುತ್ರಾಂಶ್ಚ ಮತಿಂ ಧರ್ಮೇ ಗತಿಂ ಶುಭಾಂ ಸಾಂಗಾಯೈ ಸಾಯುಧಾಯೈ ಸವಾಹನಾಯೈ ಸಪರಿವಾರಾಯೈ ಶ್ರೀ ಶಾರದಾ ದೇವ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಶಾರದಾಂಬರ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದ ಗೋವಿಂದಾಯ ಗೋವಿಂದ ಗೋವಿಂದಾಯ ಗೋವಿಂದ.
ದಕ್ಷ ಆ ರಮ ಸಂಗ ದಕ್ಷ ಧ್ವಜ ಪ್ರಣಾಮ್ एक दो तीन नमस्ते सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् त्वया हिन्दुभूमे सुखं वर्धितोऽहम् महामङ्गले पुण्यभूमे त्वदत्ते महामङ्गले पुण्यभूमे त्वदत्ते त्वत्त्वेषकायो नमस्ते नमस्ते त्वत्त्वेषकायो नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता मे साधरन् त्वा नमामो वयम् इमे सादरं त्वा नमामो वयम् त्वदीयाय कार्याय बद्धा कटीयम् तुरीयाय कार्याय बद्धारणीयम् शुभामासि छन्दे तत्पूर्तये शुभाशन्दे तत्पूर्तये अजय्यान् च विश्वस्य देहि शक्तिम् अजेयान् विश्वस्य देहि शक्तिम् सुशीलं जगज्जेरणं ब्रह्मवे सुशीलं जगद्धेरं ब्रह्मवेदं ं चैव यत्कण्टकाकीर्णमार्गम् श्रुतं चैव यत्कण्टकाकीर्णमार्गम् स्वयं स्वीकृतन्नास्तं कारये स्वयं श्रीकृतन्नासुरं कारये समुत्कर्षनिश्रेयसस्यैकमुग्रम् समुत्कर्षनिश्रेयसस्यैकमुग्रम् परं साधरन्नाम वीरावृतम् परं साधनं नाम वीरव्रतम् उदन्तः स्मृतोक्षया ध्येयनिष्ठा तदन्तः प्रत्यक्षया ध्येयनिष्ठा अन्तः प्रजागर्तुते विरानिशम् तदन्तः प्रजागर्तुते वानिशम् चैत्री च न संवता कार्यशक्ति इदेत्री जनसंवदाकारशक्ति विहायस्य धर्मस्य संरक्षणम् विधायस्य धर्मस्य संरक्षणम् परं वै भवन्नेतु मे तस्वराष्ट्रम् परं वै वन्देतु मे तत्स्वराष्ट्रम् समर्था भवत्वा तिशाधेवृशम् समर्था भवत्वा शाते विषम् भारत माता की जय भारत माता की जय
ಪಂಜರ ಪಾಂಡವ ಪ್ರಿಯನಿ ತೋಳನ್ನ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ
ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದಕ್ಕೆ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಒಳಿಯಿತು. ಲಕುಮಿ ಮುರಳಿ ರೂಪದಲ್ಲಿ ಇಹುದು ಒಳಿಯಿತು. ಮುಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಮುಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ, ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಸಾರಸಾಕ್ಷ ಕೃಷ್ಣನು ಕುಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಸಾರಸಾಕ್ಷ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ 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 ಕೊಳಲನೂದುವ. ವಾಲಿಯ ಚಿತ್ರ ಅಪಾರ ಪ್ರಭಾವ ನಿವಾರಿಯ ಪ್ರಸಿದ್ಧನಾದ ನಮ್ಮ ಮಧ್ವಶಸ್ತ್ರಗಳನ್ನೇ ಮಾಡಿಕೊಟ್ಟಾಗ ವಿದ್ಯೆಗಳಲ್ಲಿ ಪ್ರಸಿದ್ಧನಾದ ನಮ್ಮ ಮಧ್ವಶನ ಜಾತದಲ್ಲಿ ತಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದಾತ ರಾಘವೇಂದ್ರ ತೀರ್ಥ ನೀತ ಪಾಪೌಘಗಳೆಲ್ಲವ ನೋಡಿಸಿ ಪುಣ್ಯಗಳಿಗಾತ ಸೀತಾ
ಕೌಸಲ್ಯ ಅಪ್ಪೆಗೆ ಕೊಡ್ತಿ ಪಾತೆರನೊತ್ತಿ ದಶರಥನ ಮಗೆಗೆ ಹೆಸರು ದೇವರ ಕುಲಗೆ ಕೌಸಲ್ಯ ಅಪ್ಪೆಗೆ ಕೊಡ್ತಿ ಪಾತೆರನೊತ್ತಿ ದಶರಥನ ಮಗೆಗೆ ಕಾಡ ಸಾದಿ ನಡಗಿಗೆ ಕಡಲು ದಾಟಿ ಬಿರ್ತಿಗೆ ಕತ್ತು ಕರೆತ ರಾವಣಗ ಸುರಿನಿ ಭಕ್ತಿ ಮುಕ್ತಿಗೆ ಕಾಡ ಸಾದಿ ನಡಗಿಗೆ ಕಡಲು ದಾಟಿ ಬಿಡ್ತಿಗೆ ಕತ್ತು ಕರೆತ ರಾವಣಗ ಸುರಿನಿ ಭಕ್ತಿ ಮುಕ್ತಿಗೆ ರಾಮ 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 ಜಯ ಜಯ ರಾಮ 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 ಸೀತಾರಾಮ ರಾಮ 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 ಜಯ ಜಯ ರಾಮ 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 ಸೀತಾರಾಮ. Yeah.